ನಮಸ್ಕಾರ ಫ್ರೆಂಡ್ಸ್, ಶರ್ಮಾ ವಿಷನ್ಗೆ ಸ್ವಾಗತ. ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಒಂದು ಹೊಸ ಐಟಮ್ನೊಂದಿಗೆ ಬಂದಿದ್ದೇವೆ. ಅದೇನೆಂದರೆ ಹಲಸಿನಕಾಯಿ ಪಲ್ಯ. ಇದೊಂದು ಉತ್ತಮ ಆಹಾರ, ಒಳ್ಳೆಯ ರುಚಿ ಇರುವಂತಹ ಪಲ್ಯವಾಗಿದೆ. ಬನ್ನಿ ನಾವು ಇದನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾವು ಹಲಸಿನಕಾಯಿಯನ್ನು 2 ಭಾಗ ಮಾಡಿ ನಂತರ ಚೆನ್ನಾಗಿ ರೆಚ್ಚೆ ಮತ್ತು ಗುಂಜಿಯನ್ನು ಬೇರೆ ಬೇರೆ ಮಾಡಬೇಕು. ಆ ರೀತಿ ನಮಗೆ ಬೇಕಾದ ಸೊಳೆಯನ್ನು ಮಾತ್ರ ನಾವು ತೆಗೆದಿಟ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಬೇಳೆ, ಗುಂಜಿ ಮತ್ತು ಅದೆಲ್ಲವನ್ನು ತೆಗಿಬೇಕು. ಹಲಸಿನಕಾಯಿಯನ್ನು ನಾವು ಚೆನ್ನಾಗಿ ಕ್ಲೀನ್ ಮಾಡಬೇಕು. ನಂತರ ಈ ರೀತಿ ಹಸಿರು ಕಲರಿಂದೆಲ್ಲ ತೆಗಿಬೇಕು ನಾವು ನೋಡಿ. ಆಮೇಲೆ ನಾನು ಅದನ್ನು ಚೆನ್ನಾಗಿ ಸಜ್ಜು ಮಾಡಿ ಅದನ್ನು ಪೀಸ್ ಮಾಡ್ತಾ ಇದ್ದೇನೆ. ಅದರಲ್ಲಿ ಬೇಳೆ ಎಂತ ಇಲ್ಲ, ಬರೀ ಹಲಸಿನಕಾಯಿ ಮಾತ್ರ ಇರೋದು. ಈ ರೀತಿ ಪೀಸ್ ಮಾಡಿದ್ದೇನೆ. ನಂತರ ಬನ್ನಿ ಏನೇನು ಮಾಡ್ಕೊಂಬರೋಣ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ನಾವು ಈ ಹಲಸಿನಕಾಯಿಯನ್ನು ಹಾಕಬೇಕು. ನಂತರ ಒಂದು 2.5 ಕಪ್ಪಿನಷ್ಟು ನೀರು ಹಾಕಬೇಕು ಸಣ್ಣ ಅಮೌಂಟಿಗೆ. ನಂತರ ಒಗ್ಗರಣೆಗೆ ಅಂತ ಮೆಣಸು, ಸಾಸಿವೆ, ಅರಿಶಿನ, ಬೇಕಾದಷ್ಟು ಮೆಣಸು ಹಾಗೂ ಸ್ವಲ್ಪ ಉಪ್ಪನ್ನು ಸೇರಿಸಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಎಣ್ಣೆ ಕೂಡ ಸೇರಿಸಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಮೇಲೆ ಸ್ವಲ್ಪ ಕಳೆದು ನಾವು ಇದಕ್ಕೆ ಬೇವಿನ ಸೊಪ್ಪು ಹಾಕೋಣ. ನಂತರ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ನಾವು ಸೇರಿಸೋಣ. ಈ ರೀತಿ ಮಾಡಿದರೆ ನಿಮಗೆ ಒಳ್ಳೆಯ ರುಚಿಕಟ್ಟಾದ ಒಳ್ಳೆಯ ಹಲಸಿನಕಾಯಿ ಪಲ್ಯ ಮನೆಯಲ್ಲೇ ಮಾಡ್ಬೋದಾಗಿದೆ. ಬಹಳ ಟೇಸ್ಟಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.